ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕ್ಯಾಥೋಲಿಕ್ ಸಭಾ ಸ್ಥಾಪಕ ಅಧ್ಯಕ್ಷರು ಹಾಗೂ ಕೇಂದ್ರದ ಮಾಜಿ ಸಚಿವರಾದ ರಾಜ್ಯಸಭಾ ಸದಸ್ಯರಾದ ಆಸ್ಕರ್ ಫರ್ನಾಂಡಿಸ್ ಅವರನ್ನ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಆಧ್ಯಾತ್ಮಿಕ ನಿರ್ದೇಶಕರಾದ ಅತಿವಂದನೀಯ ಫಾದರ್ ಮ್ಯಾಥ್ಯೂ ವಾಸ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದರು. ಆಸ್ಕರ್ ಫರ್ನಾಂಡಿಸ್ ಅವರ ಪತ್ನಿ ಬ್ಲೋಸಮ್ ಫರ್ನಾಂಡಿಸ್ ಹಾಗೂ ಮಕ್ಕಳೊಡನೆ ಆರೋಗ್ಯ ವಿಚಾರಿಸಿ ಚೇತರಿಕೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ತದಬಳಿಕ ಮಾತನಾಡಿದ ಅವರು ಫರ್ನಾಂಡಿಸ್ ಅವರ ಆರೋಗ್ಯ ಅತಿ ಬೇಗ ಚೇತರಿಸಿಕೊಳ್ಳಲು ಭಾನುವಾರ ಬಲಿಪೂಜೆಯ ಸಂದರ್ಭ ಎಲ್ಲ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಆಸ್ಕರ್ ಫರ್ನಾಂಡಿಸ್ ರವರು ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಸಮುದಾಯದ ಮುಖಂಡರು. ಅವರನ್ನು ಈಗಾಗಲೇ ಭೇಟಿಯಾಗಿ ನಾವು ಬಂದೆವು. ವೈಯಕ್ತಿಕವಾಗಿ ನನ್ನ ತುಂಬ ಆತ್ಮೀಯರು. ಅಲ್ಲಿ ಇದ್ದವರು ಹೇಳಿದರು, ನಿಮ್ಮ ಆತ್ಮೀಯ ಫಾದರ್ ಮ್ಯಾಥ್ಯೂ ವಾಸ್ ಬಂದಿದ್ದಾರೆ ಅಂತ ಹೇಳಿದಾಗ ಅವರು ತುಟಿಯನ್ನು ಅಲ್ಲಾಡಿಸಿದರು. ಅಂತ ಹೇಳಿದರೆ ಸ್ಪಂದನೆ ಮಾಡಿದರು. ಮಾತಾಡಲಿಕ್ಕೆ ಆಗುವುದಿಲ್ಲ, ಆದರೆ ಸ್ಪಂದನೆ ಮಾಡಿದರು. ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ನಾವು. ದೇವರ ಇಚ್ಛೆ ಇದ್ದರೆ ಖಂಡಿತ ಅವರು ಗುಣಮುಖರಾಗ್ತಾರೆ ಎಂಬ ಭರವಸೆ ನಮಗಿದೆ. ಅದು ಅಲ್ಲದೆ ಆದಿತ್ಯವಾರ ಎಲ್ಲ ಚರ್ಚುಗಳಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ. ಈ ವೇಳೆ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬೋ ಹಾಗೂ ಉಪಾಧ್ಯಕ್ಷರಾದ ಸ್ಟೀವನ್ ರೊಡ್ರಿಗಸ್ ಅವರು ಉಪಸ್ಥಿತರಿದ್ದರು.